ಶಿವಮೊಗ್ಗದಲ್ಲಿ ಶಾಲಾ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದ ಹಾಗೂ ಶಾಲೆಗೆ ಕಲ್ಲು ತೂರಾಟ ಮಾಡಿರುವ ಎಬಿವಿಪಿ ಕಾರ್ಯಕರ್ತರ ಕೃತ್ಯವನ್ನು ಖಂಡಿಸಿ ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಮಾನವ ಸರಪಳಿ ಕಾರ್ಯಕ್ರಮ ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗದಲ್ಲಿ ನಡೆಯಿತು. ಶಿವಮೊಗ್ಗದಲ್ಲಿ ಶಾಲಾ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದ ಹಾಗೂ ಶಾಲೆಗೆ ಕಲ್ಲು ತೂರಾಟ ಮಾಡಿರುವ ಎಬಿವಿಪಿ ಕಾರ್ಯಕರ್ತರ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿ ಫ್ಲಗ್ ಕಾರ್ಡ್ ಹಾಗೂ ತ್ರಿವರ್ಣ ಧ್ವಜವನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಎನ್ಎಸ್ಯುಐನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಶವಾದ್ ಸುಳ್ಯ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಎಬಿವಿಪಿ ಕಾರ್ಯಕರ್ತರು ಗೂಂಡಾಗಳಂತೆ ವರ್ತಿಸಿದ್ದಾರೆ. ಶಾಲಾ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜವನ್ನು ಹಾರಿಸುವುದು ಮತ್ತು ತಾನು ಕಲಿತ ಶಾಲೆಗೆ ಕಲ್ಲು ತೂರಾಟ ಮಾಡಿರುವುದು ಖಂಡನೀಯ. ಸರ್ಕಾರ ಇವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ನಿನ್ನೆ ಎಬಿವಿಪಿ ಗೂಂಡಾಗಳು ಈ ವಿದ್ಯಾರ್ಥಿನಿಗೆ ಮಾಡಿದಂತಹ ಅವಮಾನವನ್ನು ಖಂಡಿಸಿ ಯಾರು ಈ ತಪ್ಪಿತಸ್ಥರಿದ್ದಾರೋ, ಎಬಿವಿಪಿ ಗೂಂಡಾಗಳಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು, ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಎನ್ಎಸ್ಯುಐ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಏನಿವತ್ತು ರಾಜ್ಯದಲ್ಲಿ ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರ ಈ ತೆರವಾದ ಕೂಡಲೇ ಉಗ್ರ ರೀತಿಯ ಹೋರಾಟವನ್ನು ಸಮಾನ ಜಾತ್ಯತೀತ ತತ್ವವನ್ನು ಒಪ್ಪುವಂಥ ವಿದ್ಯಾರ್ಥಿಗಳನ್ನು ಸೇರಿಸಿ ಉಗ್ರ ರೀತಿಯ ಹೋರಾಟವನ್ನು ಕೂಡ ನಾವು ಈ ಜಿಲ್ಲೆಯಲ್ಲಿ ಮಾಡಲಿಕ್ಕಿದ್ದೇವೆ. ನಮಗೆ ಶಾಂತಿ ಬೇಕು ವಿನಃ ಈ ರಾಜ್ಯದಲ್ಲಿ ಕೋಮು ಭಾವನೆಯನ್ನು ಕೆರಳಿಸತಕ್ಕಂತಹ ಯಾವುದೇ ಇದಕ್ಕೆ ಎನ್ಎಸ್ಯುಐ ಬೆಂಬಲಿಸುವುದಿಲ್ಲ ಎಂಬುದನ್ನು ಮಾತನ್ನು ಹೇಳುತ್ತಾ, ಇವತ್ತು ಏನು ವಿದ್ಯಾರ್ಥಿಗಳನ್ನು ಎಬಿವಿಪಿ ನಾಯಕರಾಗಲಿ ಸಂಘ ಪರಿವಾರದವರು ಇವತ್ತು ಚೂ ಬಿಟ್ಟು ರಾಜ್ಯದಲ್ಲಿ ಬೆಂಕಿಯನ್ನು ಹೊತ್ತಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಸೌಹಾರ್ದತೆಯನ್ನು ಕೆಡಿಸತಕ್ಕಂಥ ಕೆಲಸ ಮಾಡಿದ್ದಾರೆ. ಇದನ್ನು ಬಿಟ್ಟು ಅವರು ಇವತ್ತೇನು ರಾಜ್ಯದ ವಿದ್ಯಾರ್ಥಿಗಳಿಗೆ ಯಾವುದೇ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಮೂಲಭೂತ ಹಕ್ಕುಗಳು ಸಿಗ್ತಾ ಇಲ್ಲ, ಬಸ್ ಪಾಸಿನ ಸಮಸ್ಯೆ ಇದೆ, ಇದನ್ನು ಅವರಿಗೆ ಪ್ರಚೋದನೆ ಮಾಡುವುದನ್ನು ಬಿಟ್ಟು ಇವರು ಇಂಥ ರಾಜ್ಯದಲ್ಲಿ ಬೆಂಕಿಯನ್ನು ಹೊತ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭ ಎನ್ಎಸ್ಯುಐನ ಕಾರ್ಯಕರ್ತರಾದ ಸೋಹಾನ್ ಆಳ್ವ, ಪವನ್ ಸಾಲಿಯನ್ ಸೇರಿದಂತೆ 10 ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ, ರಕ್ಷಣೆ ಕೊಡಿ ವಿದ್ಯಾರ್ಥಿಗಳಿಗೆ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ ವಿದ್ಯಾರ್ಥಿಗಳಿಗೆ, ರಕ್ಷಣೆ ಕೊಡಿ. ಭಾರತದ ಅತಿದೊಡ್ಡ ಫುಡ್ ಬ್ರ್ಯಾಂಡ್ ಅಮೂಲ್ನ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಸ್ಟೋರ್ಸ್ ಸುರತ್ಕಲ್ನಲ್ಲಿ ಶುಭಾರಂಭ. ಅಮೂಲ್ನ ಎಲ್ಲಾ ಉತ್ಪನ್ನಗಳು ಮತ್ತು ಸುಮಾರು 20ಕ್ಕೂ ಹೆಚ್ಚು ಫ್ಲೇವರ್ನ ಐಸ್ ಕ್ರೀಮ್ ಲಭ್ಯ. ಅಮೂಲ್ನ ಉತ್ಪನ್ನಗಳಾದ ಹಾಲಿನ ಹುಡಿ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಚಾಕೊಲೇಟ್, ಪನ್ನೀರ್, ಗುಲಾಬ್ ಜಾಮೂನು, ಲಸ್ಸಿ, ಸುಹಾಸಿತ ಹಾಲು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಕ್ರೀಮ್ಗಳು ಲಭ್ಯವಿದೆ. ಬಾಯಲ್ಲಿ ನೀರೂರಿಸುವ ಶುಚಿ ರುಚಿಯಾದ ಅಮೂಲ್ನ ಐಸ್ ಕ್ರೀಮ್ ಸವಿಯಲು ಹಿಂದೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಸ್ಟೋರ್ಸ್, ಗ್ರೌಂಡ್ ಫ್ಲೋರ್, ಅಬಿಶ್ ಮಾಲ್, ಸುರತ್ಕಲ್, ಮಂಗಳೂರು.